ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು, ಜೊತೆಗೆ ಸದ್ಯ ಕರಾವಳಿ ಭಾಗವು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಮಾನವೀಯತೆ ಮರೆತಂತೆ ವರ್ತಿಸ್ತಾ ಇರುವಂತಹ ನಾಗರಿಕರು. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಚಿಲ್ಲರೆ ಗಿರಾಕಿಯ ದೌರ್ಜನ್ಯದ ಬಗ್ಗೆ ಇಡೀ ಕರಾವಳಿ ಭಾಗ ಸದ್ಯ ಮಾತಾಡ್ತಿದೆ. ಇಂತಹ ಚಿಲ್ಲರೆ ಗಿರಾಕಿ ಸಿಕ್ಕಿರುವಂಥದ್ದು ಕುಂದಾಪುರದಲ್ಲಿ ಮಾವಿನ ಕಟ್ಟೆಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ, ಮೆಡಿಕಲ್ ಶಾಪ್ಗೆ ಹೋದಂತಹ ಯಾಸ್ಮೀನ್ ಅನ್ನುವಂತಹ ಮಹಿಳೆ, ಆ ಮಹಿಳೆ ಔಷಧಿಯನ್ನ ತೆಗೆದುಕೊಳ್ತಾಳೆ, 500 ರೂಪಾಯಿಯನ್ನ ನೋಟನ್ನು ಕೊಡ್ತಾಳೆ. ಆದರೆ 500 ರೂಪಾಯಿ ಆಗಿರಲ್ಲ, ಚಿಲ್ಲರೆ ಬೇಕಾಗುತ್ತೆ. ಆಬ್ವಿಯಸ್ಲಿ ಆ ಮೆಡಿಕಲ್ ಶಾಪ್ನಲ್ಲಿ ನಾನು ಹೋದಾಗಲೂ ಕೂಡ ಅಥವಾ ತಾವುಗಳು ಹೋದಾಗಲೂ ಕೂಡ ಮೆಡಿಕಲ್ ಶಾಪ್ನ ಸಿಬ್ಬಂದಿ ಹೇಳುವಂಥದ್ದಿಷ್ಟೇ, ನಮ್ಮಲ್ಲಿ 500 ರೂಪಾಯಿ ಚೇಂಜ್ ಇಲ್ಲ, ನಮಗೆ ಚಿಲ್ಲರೆ ಕೊಟ್ಟು ಸಹಕರಿಸಿ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಇದೇ ಡೈಲಾಗನ್ನು, ಇದೇ ಮಾತನ್ನು ಆ ಮೆಡಿಕಲ್ ಶಾಪ್ನ ಸಿಬ್ಬಂದಿ ಹೇಳಿರುವಂಥದ್ದು. ಆದರೆ ಅವಾಗ ನೀವುಗಳು ಏನು ಮಾಡ್ತೀವಿ, ಚಿಲ್ಲರೆ ಇದ್ದರೆ ಚಿಲ್ಲರೆ ಕೊಡ್ತೀವಪ್ಪ, ಇಲ್ದಿದ್ರೆ ಚಿಲ್ಲರೆ ಮಾಡ್ಕೊಂಡು ಕೊಡ್ತೀವಪ್ಪ ಅಲ್ವಾ? ಅದನ್ನು ಬಿಟ್ಟು ನಾನು ಅಥವಾ ನೀವುಗಳೇ ಆ ಸಿಬ್ಬಂದಿಯ ಕೆನ್ನೆಗೆ ಹೊಡೆದ್ರೆ, ಕೆಪ್ಪೆಗೆ ಹೊಡೆದ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ. ಅದರಲ್ಲೂ ಕೂಡ ಆ ಸಿಬ್ಬಂದಿ ಮಹಿಳೆ, ಹೆಣ್ಮಗಳೊಬ್ಬಳು, ಯುವತಿ, ಜೀವನೋಪಾಯಕ್ಕೋಸ್ಕರ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸ್ವಂತ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ, ದುಡಿಮೆ ಮಾಡಿ ಸ್ವಾಭಿಮಾನದಿಂದ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಮೆಡಿಕಲ್ ಶಾಪ್ನಲ್ಲಿ ಕೆಲಸವನ್ನು ಮಾಡ್ತಾಳೆ. ಆದರೆ ಇಂತಹ ದುಡ್ಡಿನ ಮದ ಏರುವಂತಹ ಅಹಂಕಾರಿಗಳಿಗೇನಿದ್ದಾರೆ ನೋಡಿ, ಮಾಡಿರುವಂತಹ ಕೆಲಸ ಏನಿದೆ ನೋಡಿ, ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ ಮಾಡಿರುವಂಥದ್ದು ಬೇರೆ ಯಾರೂ ಅಲ್ಲ, ಯಾಸ್ಮೀನ್ ಅನ್ನುವಂತಹ ಮಹಿಳೆ ಮೆಡಿಕಲ್ ಶಾಪ್ಗೆ ಹೋಗ್ತಾಳೆ. ಅಲ್ಲಿ ಪಾಪ ಆ ಮೆಡಿಕಲ್ ಶಾಪ್ನ ಸಿಬ್ಬಂದಿ, ದಲಿತ ಮಹಿಳೆಯಾಗಿರುವಂತಹ ಲಕ್ಷ್ಮಿ ಅನ್ನುವಂಥವರಿಗೆ ಕೆಪ್ಪೆಗೆ ಹೊಡಿತಾಳೆ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾಳೆ, ಬೈತಾಳೆ, ಹೊಡಿತಾಳೆ. ಆದರೆ ಇಲ್ಲಿ ಬರುವಂಥ ಪ್ರಶ್ನೆ ಏನಿದೆ ನೋಡಿ, ಅಲ್ಲೊಬ್ಬ ನಿಂತಿದ್ದ ನಾಚಿಕೆಗೇಡಿನ ಯುವಕ, ಇಡೀ ಬಹುಶಃ ನಾನು ಹೇಳ್ತೀನಿ ಅಲ್ಲಿ ನಿಂತಹ ಯುವಕ, ಆತನನ್ನು ಕುಂದಾಪುರದ ಜನತೆ ಗೊತ್ತಿರಬಹುದು ಯಾರು ಅನ್ನುವಂಥದ್ದು. ಆತ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಯುವಕ ಆತ. ಯಾಕೆ, ಏನು, ಜೊತೆಗೆ ಇಂತಹ ನಾಚಿಕೆಗೇಡಿನ ಘಟನೆ ನಡೆದಿರುವಂಥದ್ದು ಎಲ್ಲಿ, ಈ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಎಸ್, ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ನಡೆದಿರುವಂಥದ್ದು ಕುಂದಾಪುರದ ಮೆಡಿಕಲ್ ಶಾಪ್ ಒಂದರಲ್ಲಿ ನಡೆದಿರುವಂತಹ ಘಟನೆ. ಬಹುಶಃ ಈ ವಿಡಿಯೋವನ್ನು ತಾವುಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ನಿನ್ನೆ ರಾತ್ರಿಯಿಂದ ಈ ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ, ಜೊತೆಗೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಡಿಯೋ. ಯಾಕೆಂದರೆ ಕುಂದಾಪುರದಲ್ಲಿ ನಡೆದಿರುವಂತಹ ಘಟನೆ. ನಮ್ಮಲ್ಲಿ ಈ ರೀತಿ ಹಾಡ ಹಗಲಲ್ಲೇ ಹಲ್ಲೆ ಮಾಡ್ತಾರ, ಅದರಲ್ಲೂ ಕೂಡ ಇದು ಪುರುಷರಲ್ಲ, ಮಹಿಳೆಯರು ಯಾಕೆ ಹಿಂಗೆ ಆಡ್ತಾರೆ, ಅಥವಾ ಈ ರೀತಿಯ ಮನಸ್ಥಿತಿ ಹೇಗೆ ಬರುತ್ತೆ, ಈ ರೀತಿಯ ಹಲ್ಲೆ ಮಾಡುವಂತಹ ಅಂಥ ಒಂದು ಕ್ರೂಯಲ್ಟಿ ಹೇಗೆ ಬರುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಯಾತಕ್ಕೋಸ್ಕರ ಈ ಹಲ್ಲೆ ಆಯಿತು, ಯಾತಕ್ಕೋಸ್ಕರ ಈ ಗಲಾಟೆ ಆಯಿತು ಅಂತ ನಾವುಗಳು ನೋಡಿದಾಗ ಆಗಿರುವಂಥದ್ದು ಕೇವಲ ಚಿಲ್ಲರೆಗೋಸ್ಕರ. ಇದು ಚಿಲ್ಲರೆ ಗಿರಾಕಿಯ ದೌರ್ಜನ್ಯ. ಇದು ಮೆಡಿಕಲ್ ಶಾಪ್ನಲ್ಲಿ ಚಿಲ್ಲರೆ ಕೊಡಲಿಲ್ಲ, ಚಿಲ್ಲರೆ ಸಿಗಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಂದಂತಹ ಯಾಸ್ಮೀನ್ ಅನ್ನುವಂತಹ ಗ್ರಾಹಕಿಯಿಂದ ಮೆಡಿಕಲ್ ಶಾಪ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರುವಂತಹ ದೃಶ್ಯಾವಳಿ. ಗ್ರಾಹಕಿಯಿಂದ ಮೆಡಿಕಲ್ ಶಾಪ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿದೆ ಕುಂದಾಪುರ ತಾಲೂಕಿನ ಮಾವಿನಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕುಂದಾಪುರ ತಾಲೂಕಿನ ಮಾವಿನಕಟ್ಟೆಯಲ್ಲಿ ಈ ಘಟನೆ ನಡೆಯುತ್ತೆ. ಜೊತೆಗೆ ಹಲ್ಲೆಗೊಳಗಾಗಿರುವಂತಹ ಯುವತಿಯನ್ನ ಲಕ್ಷ್ಮಿ ಎಂದು ಗುರುತಿಸಲಾಗಿದೆ. ಲಕ್ಷ್ಮಿ ಅವರಿಗೆ ಹಲ್ಲೆಯಾಗಿದೆ. ಜೊತೆಗೆ ಹಲ್ಲೆಗೈದಂತಹ ಆರೋಪಿ ಮಹಿಳೆ ಯಾಸ್ಮೀನ್ ಅವರು ಲಕ್ಷ್ಮಿ ಅನ್ನುವಂತಹ ದಲಿತ ಯುವತಿ ಮೇಲೆ ಹಲ್ಲೆಯನ್ನ ಮಾಡ್ತಾಳೆ. ಮಹಿಳೆ ಬಂದು ಔಷಧ ಖರೀದಿಸಿ 500 ರೂಪಾಯಿ ಕೊಡ್ತಾರೆ. ಅಂದರೆ ಯಾಸ್ಮೀನ್ ಅನ್ನುವಂತಹ ಮಹಿಳೆ ಔಷಧವನ್ನು ಖರೀದಿಸ್ತಾರೆ. ಜೊತೆಗೆ 500 ರೂಪಾಯಿಯನ್ನ ಸಿಬ್ಬಂದಿಗೆ ಕೊಡ್ತಾರೆ. ಮೆಡಿಕಲ್ ಸಿಬ್ಬಂದಿಗೆ 500 ರೂಪಾಯಿಯನ್ನ ಕೊಟ್ಟು ಆವಾಗ ಮೆಡಿಕಲ್ ಸಿಬ್ಬಂದಿ ಆಗಿರುವಂತಹ ಲಕ್ಷ್ಮಿ ಅವರು ಹೇಳ್ತಾರೆ 500 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ 500 ರೂಪಾಯಿ ಚಿಲ್ಲರೆ ಇಲ್ಲ ಅನ್ನುವಂಥ ವಿಚಾರವನ್ನು ಲಕ್ಷ್ಮಿ ಅವರು ಹೇಳ್ತಾರೆ. ಇಲ್ಲಿ ಶುರುವಾಗಿರುವಂಥದ್ದು ಈ ವಾಗ್ವಾದ. ಆವಾಗ ಒಂದು ವಿಚಾರವನ್ನು ಹೇಳ್ತಾರೆ ಆ ಮಹಿಳೆ, ಚಿಲ್ಲರೆ ಇಲ್ಲ ಅಂತ ಹೇಳಿದ್ರೆ ಹೋಗಿ ಚಿಲ್ಲರೆ ಮಾಡ್ಕೊಂಡು ತನ್ನಿ, ಅಥವಾ ಪಕ್ಕದ ಅಂಗಡಿಗಾದರೂ ಹೋಗಿ ಚಿಲ್ಲರೆ ಮಾಡ್ಕೊಂಡು ತನ್ನಿ, ಇದನ್ನೆಲ್ಲ ನನಗೆ ಹೇಳಬೇಡಿ ಅನ್ನುವಂತಹ ವಿಚಾರ. ಯಾಕಂದರೆ ಆ ಮಹಿಳೆಗೆ ಚಿಲ್ಲರೆ ಬೇಕಾಗಿರುತ್ತೆ, ಈ ಅಂಗಡಿಯಲ್ಲಿ ಚಿಲ್ಲರೆ ಇರಲ್ಲ. ಸೊ ಹಾಗಿದ್ದಾಗ ಈ ಚಿಲ್ಲರೆಗೋಸ್ಕರ ನಡೆದಿರುವಂತಹ ಗಲಾಟೆ ಇದು, ಚಿಲ್ಲರೆಗೋಸ್ಕರ ನಡೆದಿರುವಂತಹ ಒಂದು ಹಲ್ಲೆ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಬಂದಾಗ ಕೆನ್ನೆಗೆ ಹೊಡೆಯುವಷ್ಟರ ಮಟ್ಟಿಗೆ ಹೋಗುತ್ತೆ, ಜಾತಿ ನಿಂದನೆ ಮಾಡುವಂತಹ ಮಟ್ಟಿಗೆ ಹೋಗುತ್ತೆ, ಇಂತಹ ಪರಿಸ್ಥಿತಿಗೆ ಹೋಗುತ್ತೆ. 500 ರೂಪಾಯಿ ಚಿಲ್ಲರೆ ಇಲ್ಲ ಅನ್ನುವಂತಹ ವಿಚಾರವನ್ನು ಲಕ್ಷ್ಮಿಯವರು ಹೇಳ್ತಾರೆ. ಚಿಲ್ಲರೆ ತರುವಂತೆ ಹೇಳಿ ಏಕಾಏಕಿ ಲಕ್ಷ್ಮಿಯ ಕೆನ್ನೆಗೆ ಈ ಯಾಸ್ಮೀನ್ ಅವರು ಹೊಡಿತಾರೆ, ಕಪಾಳಕ್ಕೆ ಹೊಡಿತಾರೆ, ಕೆನ್ನೆಗೆ ಹೊಡಿತಾರೆ. ಇದು ಬಹಳಷ್ಟು ಖಂಡನೀಯ ವಿಚಾರ. ಯಾರಿಗೆ ಹಕ್ಕಿದೆ ರೀ ಯಾರು ಕೆನ್ನೆಗೆ ಹೊಡೆಯುವಂಥದ್ದು? ಯಾರಿಗೆ ಹಕ್ಕಿದೆ? ಯಾರಿಗೆ ರೈಟ್ಸ್ ಇದೆ? ಏನು ತಮ್ಮ ಮನೆ ಅನ್ನ ತಿಂದಿದ್ದಾಳ ಲಕ್ಷ್ಮಿ ಅನ್ನುವಂತಹ ಯುವತಿ? ಪಾಪ ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ದುಡಿಮೆಯನ್ನು ಮಾಡ್ತಾ ಇದ್ದಾಳೆ ಸ್ವಾಭಿಮಾನದಿಂದ. ಯಾರಿವರು? ಇಂಥವ್ರು ಯಾರು? ಹೊರಗಿನಿಂದ ಬಂದು ಏಕಾಏಕಿ ಕೆಪ್ಪೆಗೆ ಹೊಡೆಯುವಂತಹ ಅಥವಾ ಈ ರೀತಿ ದೌರ್ಜನ್ಯ ಮಾಡುವಂತಹ, ಹಲ್ಲೆ ಮಾಡುವಂತಹ ಹಕ್ಕನ್ನು ಇವರುಗಳಿಗೆ ಕೊಟ್ಟವರು ಯಾರು ಅನ್ನುವಂಥದ್ದೇ ಪ್ರಶ್ನೆ. ಚಿಲ್ಲರೆ ತರುವಂತೆ ಹೇಳಿ ಏಕಾಏಕಿ ಲಕ್ಷ್ಮಿಯವರ ಕೆನ್ನೆಗೆ ಈ ಯಾಸ್ಮೀನ್ ಅವರು ಹೊಡಿತಾರೆ. ಲಕ್ಷ್ಮಿಯವರ ಕೆನ್ನೆಗೆ ಈ ಯಾಸ್ಮೀನ್ ಅನ್ನುವಂತಹ ಮಹಿಳೆ ಹೊಡಿತಾಳೆ. ಯಾಕೆ ಅನ್ನುವಂತಹ ವಿಚಾರವನ್ನು ನಾವು ನೋಡಿದಾಗ ಚಿಲ್ಲರೆ ತರಲಿಕ್ಕೆ ಹೇಳ್ತಾಳೆ, ಜೊತೆಗೆ ಏಕಾಏಕಿ ಕೆಪ್ಪೆಗೆ ಹೊಡಿತಾಳೆ. ಯುವತಿ ಮೇಲೆ ಹಲ್ಲೆ ನಡೆಸಿ ಅವಾಚ್ಯವಾಗಿ ಜಾತಿ ನಿಂದನೆಯನ್ನು ಕೂಡ ನಡೆಸಿದಂತಹ ಆರೋಪ ಇದೆ ಈ ಮಹಿಳೆ ಮೇಲೆ. ಯಾಸ್ಮೀನ್ ಅನ್ನುವಂತಹ ಮಹಿಳೆ ಮೇಲೆ ಯುವತಿ ಮೇಲೆ ಹಲ್ಲೆ ನಡೆಸಿ ಅವಾಚ್ಯವಾಗಿ ಜಾತಿ ನಿಂದನೆ ನಡೆಸಿದಂತಹ ಆರೋಪವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ಕೆಪ್ಪೆಗೆ ಹೊಡೆಯುವುದು ಮಾತ್ರ ಅಲ್ಲ, ಜಾತಿ ನಿಂದನೆ ಕೂಡ ಆಕೆ ಯಾಸ್ಮೀನ್ ಅನ್ನುವಂಥ ಮಹಿಳೆ ಮಾಡಿದ್ದಾಳೆ ಅನ್ನುವಂತಹ ವಿಚಾರ. ಕುಂದಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಜೊತೆಗೆ ಹಲ್ಲೆಗೊಳಗಾಗಿರುವಂತಹ ಲಕ್ಷ್ಮಿಯವರು ಕುಂದಾಪುರದ ಆಸ್ಪತ್ರೆಗೆ ದಾಖಲಾಗ್ತಾರೆ. ದಲಿತ ಯುವತಿ ಲಕ್ಷ್ಮಿ ಮೇಲೆ ಹಲ್ಲೆಯನ್ನು ಮಾಡಲಾಗುತ್ತೆ. ತದನಂತರ ಹಲ್ಲೆಗೊಳಗಾಗಿರುವಂತಹ ಲಕ್ಷ್ಮಿಯವರು ಕುಂದಾಪುರದ ಆಸ್ಪತ್ರೆಗೆ ದಾಖಲಾಗ್ತಾರೆ. ಮೆಡಿಕಲ್ ಶಾಪ್ನಲ್ಲಿ ಚಿಲ್ಲರೆ ವಿಚಾರಕ್ಕಾಗಿ ನಡೆದಿರುವಂತಹ ಘಟನೆ ಇದು. ಅಷ್ಟೇ ಕೂಡ ಏನಿದು ಘಟನೆ, ಏನಾಗಿದೆ ಈ ಬಗ್ಗೆ ಆ ವಿಡಿಯೋ ಬರ್ತಾ ಇದೆ. ಅಲ್ಲಿ ವಿಡಿಯೋದಲ್ಲಿ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಏನು ಆಗಿದೆ, ಏನು ಘಟನೆ ನೋಡ್ಕೊಂಡು ಬನ್ನಿ. ವರ್ಷದಿಂದ 2 ವರ್ಷದಿಂದ
ರೌಡಿ ಮಾತಾಡ್ತಾ ಕಾಣ ಕೊಟ್ಟರೆ ಈ ಕಾಣ ನಾನು ಮಾತಾಡ್ತೇನೆ ಗೂಗಲ್ ಪೇ ತಗೊಂಡು ಅದಕ್ಕೆ ಬರ್ತೀಯ ಯಾರ ಮಾತಾಡೋದು ಎದಿ ಬಂದು ಮಾಡ್ತಾರೆ ಹೋಗಿ ತಗೊಂಡು ಹೋಗ್ತೀನಿ ಮಾಡ್ತೀನಿ ದುಡ್ಡು ಹೋಗ್ತೇನೆ ತಗೊಂಡು ಹೋಗಿ ಅಷ್ಟು ಮೈ ಮೇಲೆ ಬರೋದಲ್ಲ ನಿಮ್ಮ ಅಧಿಕ ಬರ್ತ ನನ್ನ ಹತ್ರ ಇಟ್ಬೇಡ ಗೊತ್ತಾಯ್ತಾ ಅಧಿಕ ಬರ್ತ ನನ್ನ ಹತ್ರ ಇಟ್ಬೇಡ ನಾನು ಚೇಂಜ್ ಕೊಡೋದು ಹೇಳ್ತಿದ್ದೆ ಅದಕ್ಕೆ ಪಕ್ಕ ಮಾತಾಡ್ತೀನಿ ಎಸ್, ಇದು ನಡೆದಿರುವಂತಹ ಘಟನೆ ಕುಂದಾಪುರದ ಮಾವಿನ ಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಮೆಡಿಕಲ್ ಶಾಪ್ಗೆ ಔಷಧಿಯನ್ನು ತೆಗೆದುಕೊಳ್ಳಲಿಕ್ಕೆ ಬಂದಂತಹ ಯಾಸ್ಮಿನ್ ಆ ಒಂದು ಅಂಗಡಿಯ ಸಿಬ್ಬಂದಿಯಾಗಿರುವಂತಹ ದಲಿತ ಯುವತಿ ಲಕ್ಷ್ಮಿ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಕೆಪ್ಪೆಗೆ ಹೊಡಿತಾರೆ, ಕೆನ್ನೆಗೆ ಹೊಡಿತಾರೆ. ಯಾಕಂದರೆ ಚಿಲ್ಲರೆ ತರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆ ರೀತಿ ಅಂದರೆ ಇವುಗಳಿಗೆ ಇನ್ನೊಬ್ಬರ ಮೇಲೆ ಕೈ ಮಾಡುವಂತಹ ಹಲ್ಲೆ ಮಾಡುವಂತಹ ಹಕ್ಕನ್ನು ಕೊಟ್ಟಿರುವವರು ಯಾರು, ದೌರ್ಜನ್ಯ ಮಾಡುವಂತಹ ಹಕ್ಕನ್ನು ಕೊಟ್ಟಿರುವವರು ಯಾರು? ಅಷ್ಟು ಧೈರ್ಯ ಇದೆಯಾ ಇವ್ರುಗಳಿಗೆ? ಅಷ್ಟು ಮೈಂಡ್ಸೆಟ್ ಇದೆಯಾ? ಅಷ್ಟು ಅವರು ಯಾವುದೇ ರೀತಿಯ ಭಯ ಇಲ್ಲದೆ, ಯಾರ ಭಯ ಇಲ್ಲದೆ ಬದುಕ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಇಲ್ಲಿ ಸರಿಯಾಗಿ ಗಮನಿಸಿ, ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ಯುವಕ ಬರ್ತಾನೆ. ನೋಡಿ, ಒಬ್ಬ ಯುವಕ ಬರ್ತಾನೆ, ಅಲ್ಲಿ ಕಪ್ಪು ಟಿ ಶರ್ಟ್ ಹಾಕಿದ್ದಾನೆ ಯುವಕ. ಆತನ ಮೇಲೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಗಳು ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಇಬ್ಬರ ಮಹಿಳೆಯರ ಗಲಾಟೆ, ಆತನ ಮೇಲೆ ಯಾಕೆ ಆಕ್ರೋಶ ಅಂತ ಬಂದಾಗ ಸ್ವಲ್ಪ ಗಮನಿಸಿ ಆತನನ್ನು. ಯಾಕಂದರೆ ನೋಡಿ, ಇಂಥ ಯುವಕರು ಇದ್ದಾರಲ್ವಾ, ಇಂಥ ಯುವಕರಿದ್ದಾರೆ ನಾಲಾಯಕರುಗಳು, ಇಂಥ ಯುವಕರಿದ್ದಾರಲ್ವಾ ನಾಲಾಯಕ್ ವ್ಯಕ್ತಿಗಳು. ನೋಡಿ, ಅಲ್ಲಿ ಗಲಾಟೆ ಆಗ್ತಾ ಇದೆ. ಒಬ್ಬ ಮಹಿಳೆ ಮತ್ತೊಂದು ಯುವತಿ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾಳೆ, ಹೊಡಿತಾ ಇದ್ದಾಳೆ, ಅವಾಚ್ಯ ಶಬ್ದದಿಂದ ಬೈತಾ ಇದ್ದಾಳೆ, ಹೊಡಿತಾ ಇದ್ದಾಳೆ. ಅಲ್ಲಿ ರಕ್ಷಣೆಗೋಸ್ಕರ ಆ ಮಹಿಳೆ ಯುವತಿ ಕೂಗ್ತಾ ಇದ್ದಾಳೆ. ಅಲ್ಲಿ ನೋಡಿ, ಆತ ಕಪ್ಪು ಟಿ ಶರ್ಟ್ ಹಾಕಿ ಚಡ್ಡಿ ಹಾಕಿ ನಿಂತಿದ್ದಾನಲ್ವಾ, ಯಾವ ಪುರುಷಾರ್ಥಕ್ಕೋಸ್ಕರ ಇವುಗಳು ಇರ್ತಾರೆ ಅನ್ನೋದು ಗೊತ್ತಿಲ್ಲ ನೇರವಾಗಿ. ಯಾಕಂದರೆ
ಅಂತಹ ಗಲಾಟೆ ಆಗ್ತಾ ಇದೆ ಅಂತ ಬಂದಾಗ ಅದನ್ನು ನಿಲ್ಲಿಸಬೇಕು, ನಿಲ್ಲಿಸಬಹುದಿತ್ತು. ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಮನಸ್ಥಿತಿ ಅಲ್ವಾ. ಇಂಥವರಿಂದಲೇ ಸಮಾಜ ಹಾಳಾಗುವಂಥದ್ದು, ಇಂಥವರಿಂದಲೇ ನಮ್ಮ ಸಮಾಜ ಹಾಳಾಗುವಂಥದ್ದು. ಇಲ್ಲಿ ಈ ವಿಡಿಯೋಗಳು, ಈ ನ್ಯೂಸ್ಗಳನ್ನು ನಾವು ಬಿತ್ತರ ಮಾಡಿದಾಗ, ನಿನ್ನೆ ಸಂಜೆ ಆಗಿರುವಂತಹ ಇನ್ಸಿಡೆಂಟ್ ಇದು, ಬಿತ್ತರ ಮಾಡಿದಾಗ ಭಾಳಷ್ಟು ಜನರು ಒಂದು 90% ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಆ ಯುವಕನ ಮೇಲೆ. ಯಾಕೆಂದರೆ ಆ ಯುವಕ ಯಾಕೆ ಆ ರೀತಿ ನಿಂತ್ಕೊಂಡಿದ್ದಾನೆ ಅಂದರೆ, ಇವ್ರುಗಳಿಗೆ ನಮ್ಮ ಸಮಾಜದ ಮೇಲೆ ಕಾಳಜಿಗಳಿರಲ್ವಾ. ಕೆಲವರಿಗೆ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಮರ್ಡರ್ ಆಗ್ಬೋದು, ಅಥವಾ ಯಾವುದೇ ರೀತಿಯ ವಿಚಾರ ಆಗ್ಬೋದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವುಗಳು ಬಂದಿರೋದು ನೋಡಿ, ಅವ ಯಾವ ರೀತಿ ಆರಾಮವಾಗಿ ಮೊಬೈಲ್ ಓದ್ತಾ ಇದ್ದಾನೆ, ಅವನಿಗೂ ಆ ಗಲಾಟೆಗೂ ಸಂಬಂಧ ಇಲ್ಲ, ಸರಿ. ಆದರೆ ಆತ ಒಬ್ಬ ನಾಗರಿಕ ಅಲ್ವಾ, ಸಮಾಜದಲ್ಲಿ ಬದುಕ್ತಾ ಇರುವಂಥದ್ದು, ಆ ಪರಿಸರದಲ್ಲಿ ಬದುಕ್ತಾ ಇರುವಂಥವನು. ಆದರೆ ಆತ ಆರಾಮವಾಗಿ ಮೊಬೈಲ್ ಓದ್ತಾ ಇದ್ದಾನೆ. ಒಬ್ಬ ಮಹಿಳೆ ಮೇಲೆ ಈ ರೀತಿ ದೌರ್ಜನ್ಯ ಆಗ್ತಾ ಇದೆ, ಹೊಡಿತಾ ಇದ್ದಾರೆ ಅಂತ ಬಂದಾಗ, ಕ್ಯಾರೇ ಇಲ್ಲ ಅಂತ ಬಂದಾಗ, ಆ ವ್ಯಕ್ತಿಗೆ, ಆ ಬ್ಲ್ಯಾಕ್ ಟೀ ಶರ್ಟ್ ಹಾಕಿದಂತಹ ವ್ಯಕ್ತಿಗೆ ನಾಚಿಕೆ ಆಗಬೇಕು ಆತನಿಗೆ. ಬಹುಶಃ ಕುಂದಾಪುರ ಜನತೆ ಈ ವಿಡಿಯೋವನ್ನು ನೋಡ್ತಾ ಇರುವಾಗ ಆತ ಯಾರು ಅನ್ನೋದು ತಮ್ಗಳಿಗೆ ಗೊತ್ತಿರಬಹುದು. ಆತನಿಗೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಕಡೆಯಿಂದ ಧಿಕ್ಕಾರ ಇದೆ. ಯಾಕಂದರೆ ಇಂಥ ಮನಸ್ಥಿತಿಗಳು, ಈ ರೀತಿ ಹಲ್ಲೆ ಮಾಡುವಂಥ ಮನಸ್ಥಿತಿಗಳಿಗಿಂತ ಮತ್ತಷ್ಟು ವಿಕೃತ ಮನಸ್ಥಿತಿ. ಯಾಕಂದರೆ ಇದನ್ನು ಸುಮ್ಮನೆ ನೋಡ್ತಾ ಇರ್ತಾರಲ್ಲ ಇವರುಗಳು, ಇದನ್ನೆಲ್ಲ ನಿಲ್ಲಿಸದೆ, ಅದನ್ನು ಕಾಳಜಿ ಇಲ್ಲದೆ ಈ ರೀತಿ ಬೇಕಾಬಿಟ್ಟು ನಿಂತ್ಕೊಂಡು ನೋಡುವಂಥ ವ್ಯಕ್ತಿಗಳು ನಿಜವಾಗ್ಲೂ ಸಮಾಜ ಘಾತುಕವಾಗಿರುವಂಥ ವ್ಯಕ್ತಿಗಳು. ಎಂಥ ಮೈಂಡ್ಸೆಟ್ ಅಂತ ಗೊತ್ತಿಲ್ಲ. ಆತ ಬಹಳಷ್ಟು ನಮ್ಮ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆತನ ಈ ಬಿಹೇವಿಯರ್ ಹೇಗೆ ಬರುತ್ತೆ ಅನ್ನುವಂತಹ ವಿಚಾರದಲ್ಲಿ ನೋಡಿದಾಗ ನೋಡಿ, ಅಲ್ಲಿ ಗಲಾಟೆ ಆಗ್ತಾ ಇದೆ, ಆತನಷ್ಟಕ್ಕೆ ನಿಂತಿದ್ದಾನೆ. ನೋಡಿ, ಕೊನೆಗೆ ಆತ ನೋಡ್ತಾನೆ, ಆ ಗಲಾಟೆಯನ್ನು ನೋಡ್ತಾನೆ, ಮೊಬೈಲನ್ನು ಓದ್ತಾನೆ, ಕಿಸೆಗೆ ಕೈ ಹಾಕಿ ನಿಂತ್ಕೊಳ್ತಾನೆ. ತದನಂತರ ಅಲ್ಲಿಂದ ಹೋಗ್ತಾನೆ. ನೋಡಿ, ಅವನಿಗೂ ಆ ಪರಿಸರಕ್ಕೂ ಅವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಲ್ಲಿ ಯಾರು ಬೇಕಾದ್ರೂ ಹೊಡ್ಕೊಂಡು ಸಾಯ್ಲಿ, ಅಲ್ಲಿ ಹೆಣ ಬೇಕಾದರೂ ಬೀಳಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಅಂದರೆ ಆತ ಸ್ಥಳೀಯ ಪರಿಸರ ನಿವಾಸಿಗಳಲ್ಲಿ ಒಬ್ಬನೇ. ಯಾಕಂದರೆ ಆತ ಚಡ್ಡಿಯಲ್ಲಿದ್ದಾನೆ, ಜೊತೆಗೆ ಏನೋ ಒಂದು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೆಡಿಕಲ್ಗೆ ಬಂದ. ಅವನಿಗೆ ಬೇಕಾಗಿರುವಂಥ ವಸ್ತು ಕೂಡ ಸಿಗಲಿಲ್ಲ ಮೆಡಿಕಲಿಂದ. ಬಟ್ ಸ್ಟಿಲ್ ನಮ್ಗೆ ಯಾಕೆ ಅನ್ನುವಂತಹ ಮೈಂಡ್ಸೆಟ್ ಇದೆಯಲ್ವಾ, ಬಹಳಷ್ಟು ದುರಂತ, ಶಾಕಿಂಗ್ ಆಗಿರುವಂಥ ಮೈಂಡ್ಸೆಟ್ ಇದು. ಬಂದ ಆತನ ಕೆಲಸ ಆಗಿಲ್ಲ, ಸೀದಾ ಹೋದ. ಆತ ಆ ಗಲಾಟೆಯನ್ನು ನಿಲ್ಲಿಸಲಿಕ್ಕೆ ಹೋಗಲಿಲ್ಲ, ಅಥವಾ ಅದನ್ನು ಏನು ಅಂತ ನೋಡ್ಲಿಕ್ಕೆ ಕೂಡ ಹೋಗಿಲ್ಲ. ಅಂತಹ ಮೈಂಡ್ಸೆಟ್ ಇದೆ ಆತನ ಮೇಲೆ. ಸೊ ಇದು ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಈ ಒಂದು ಹಲ್ಲೆಯ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಅಂತ ಬಂದಾಗ, ಮತ್ತೊಂದು ಕಡೆ ಆತನ ಬಿಹೇವಿಯರ್ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ವರ್ತನೆ ಮಾಡಿದ್ದಾನೆ ಅನ್ನುವಂಥದ್ದು. ಮಾಡಿ ಕೊಡ್ಬೇಕಂದ್ರೆ ಇಲ್ಲ, ಅದು ಬಿಟ್ಕೊಂಡು ಕೂಗಿದ್ರಲ್ಲ, ಅದಕ್ಕೆ ಪಕ್ಷ ಮಾತಾಡ ದೌಡಿ ಮಾತಾಡ್ತಾ ಕಾಣ ಕೊಟ್ಟರೆ ಈ ಕಾಣ ನಾನು ಮಾತಾಡ್ತೇನೆ. ಗೂಗಲ್ ಪೇ ತಗೊಂಡು ಅದಕ್ಕೆ ಪಕ್ಷ ಯಾರ ಮಾತಾಡೋದು ಎದಿ ಬಂದು ಹೋಗಿ ತಗೊಂಡ ಹೋಗ್ತೀವಿ ಮಾಡ್ತಾನೆ, ದುಡ್ಡು ಹೋಗ್ತೇನೆ ತಗೊಂಡ ಹೋಗಿ. ಅಷ್ಟು ಮೈ ಬರೋದಲ್ಲ, ನಿಮ್ಮ ಅಧಿಕ ಪಕ್ಷ ನನ್ನ ಫ್ರೆಂಡ್ಬೇಡ ಗೊತ್ತಾಯ್ತಾ, ಅಧಿಕ ಪಕ್ಷ ನನ್ನ ಫ್ರೆಂಡ್ಬೇಡ. ನಾನು ಚೇಂಜ್ ಕೊಡೋದು ಹೇಳ್ತಿದ್ದೆ, ಅಧಿಕ ಪಕ್ಷ ಮಾತಾಡ್ತೀನಿ. ಅಧಿಕ ಪಕ್ಷ
ನೋಡಿ, ಇದು ಕುಂದಾಪುರದಲ್ಲಿ ನಡೆದಿರುವಂತಹ ಘಟನೆ. ಈ ಘಟನೆಯನ್ನು ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗುತ್ತೆ, ಜೊತೆಗೆ ಬಹಳಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಏನಪ್ಪ, ಎಂತಹ ಮೈಂಡ್ ಸೆಟ್ ಇವುಗಳದು ಅನ್ನುವಂತಹ ವಿಚಾರಗಳು ಬರುತ್ತೆ. ಸೊ ಹಾಗಿದ್ದಾಗ ಅಲ್ಲಿ ಒಬ್ಬ ಯುವಕ ನಿಂತಿದ್ದಾನಲ್ವಾ, ಆತನ ಬಿಹೇವಿಯರ್ ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ. ಯಾಕೆ ಆತ ಸುಮ್ಮನೆ ನಿಂತ್ಕೊಂಡಿದ್ದಾನೆ, ಯಾತಕ್ಕೋಸ್ಕರ ಆ ಜಗಳವನ್ನು ಆತ ಬಿಡಿಸಲಿಲ್ಲ, ಇವೆಲ್ಲದರ ನಡುವೆ ಆ ಒಂದು ಮಹಿಳೆ, ಗಿರಾಕಿಯಾಗಿ ಬಂದಂಥ ಮಹಿಳೆ, ಆ ಸಿಬ್ಬಂದಿಗೆ ಹೊಡೆಯುವಂಥ ಹಕ್ಕೇನಿದೆ, ಒಂದು ಸ್ವಾಭಿಮಾನದಿಂದ ತನ್ನ ಕಾಲ ಮೇಲೆ ತಾನು ದುಡಿದು ನಿಲ್ಲಬೇಕು, ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಬದುಕ್ತಾ ಇರುವಂತಹ ಮೆಡಿಕಲ್ ಶಾಪ್ನ ಸಿಬ್ಬಂದಿ ಮೇಲೆ ಆಕೆ ಕೆನ್ನೆಗೆ ಹೊಡಿತಾಳೆ ಯಾಸ್ಮಿನ್ ಅಂತ ಮಹಿಳೆ ಅಂತ ಬಂದಾಗ ಧಿಕ್ಕಾರ ಇದೆ. ಇಂತಹ ಮೈಂಡ್ ಸೆಟ್ಗಳ ಮೇಲೆ, ಇಂತಹ ಅಹಂಕಾರದ ವ್ಯಕ್ತಿಗಳ ಮೇಲೆ, ಮಹಿಳೆಯರ ಮೇಲೆ ಧಿಕ್ಕಾರ ಇದೆ. ಇವೆಲ್ಲದರ ಜೊತೆಗೆ ಈ ಘಟನೆ ಆದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗುತ್ತೆ, ಆಕ್ರೋಶ ಕಾರಣವಾಗುತ್ತೆ, ಜೊತೆಗೆ ಇದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾಸ್ಮಿನ್ ಮೇಲೆ ಕಠಿಣವಾಗಿರುವಂತಹ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗುತ್ತೆ, ಜನರ ಆಕ್ರೋಶಗಳು ವ್ಯಕ್ತವಾಗುತ್ತೆ. ಹಾಗಿದ್ದಾಗ ತಮ್ಮಗಳ ಪ್ರಶ್ನೆ ಇರ್ಬೋದು, ಏನಾಯಿತು ಈ ಕೇಸ್, ಏನಾಯಿತು, ಯಾಸ್ಮಿನ್ ಅವರಿಗೆ ಶಿಕ್ಷೆ ಆಗುತ್ತಾ, ಯಾಸ್ಮಿನ್ ಅವರು ಈ ಮಾಡಿದಂಥ ಅನ್ಯಾಯ ಪೊಲೀಸರಿಗೆ ಗೊತ್ತಿದೆಯಾ, ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಬಹಳಷ್ಟು ಪ್ರಶ್ನೆಗಳ ನಡುವೆ ನೋಡ್ಕೊಂಬನ್ನಿ. ಇದು ದಲಿತ ಯುವತಿಯ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣ, ಚಿಲ್ಲರೆ ಗಿರಾಕಿಯಿಂದ ನಡೆದಿರುವಂತಹ ದೌರ್ಜನ್ಯ ಪ್ರಕರಣ ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗುತ್ತೆ. ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ಬಗ್ಗೆ ಕೇಸನ್ನು ದಾಖಲು ಮಾಡಲಾಗುತ್ತೆ. ಯಾಕಂದರೆ ದಲಿತ ಯುವತಿ ಲಕ್ಷ್ಮಿ ಅವರ ಮೇಲೆ ಯಾಸ್ಮಿನ್ ಅನ್ನುವಂತಹ ಮಹಿಳೆಯಿಂದ ಹಲ್ಲೆ ಆಗಿರುವಂಥದ್ದು, CCTVಯಲ್ಲಿ ದಾಖಲಾಗಿರುವಂತಹ ಜಗಳದ ವಿಡಿಯೋ ಮತ್ತು ಆಡಿಯೋವನ್ನು ತಾವು ನೋಡ್ಕೊಂಡು ಬಂದ್ರಿ. CCTVಯಲ್ಲಿ ದಾಖಲಾಗಿರುವಂತಹ ಈ ಒಂದು ಮಾಹಿತಿ, ಈ ಒಂದು ಎವಿಡೆನ್ಸ್, CCTVಯಲ್ಲಿ ದಾಖಲಾಗಿರುವಂತಹ ಜಗಳದ ವಿಡಿಯೋ. ಆದರೆ ಒಂದು ಆ್ಯಂಗಲಿಂದ CCTVಯಲ್ಲಿ ಆ ಒಂದು ಸಂಭಾಷಣೆ ಕಾಣುತ್ತೆ, ಸ್ವಲ್ಪ ಮಟ್ಟಿನ ಸಂಭಾಷಣೆ ಕಾಣುತ್ತೆ, ಆದರೆ ಹೊಡೆಯುವಂತಹ ವಿಡಿಯೋ ಲಭ್ಯವಾಗ್ತಾ ಇಲ್ಲ. ಕಾರಣ ಏನು ಅಂತ ಬಂದಾಗ ಆ ಕಡೆಯಲ್ಲಿ CCTVಗಳು ಇರಲ್ಲ. ಆದರೆ ಅಲ್ಲಿ ಹಲ್ಲೆಯಾಗಿದೆ, ಕೆಪ್ಪೆಗೆ ಹೊಡೆಯುವಂತಹ ಸೌಂಡ್ಗಳು ಕೂಡ ಕೇಳಿ ಬರುತ್ತೆ, ಆ ಒಂದು ಶಬ್ದ ಕೂಡ ಕೇಳಿ ಬರುತ್ತೆ, ಆ ಒಂದು ಅವಾಚ್ಯ ಶಬ್ದಗಳಿಂದ ಬೈದಂತಹ ಶಬ್ದಗಳು ಕೂಡ ಕೇಳಿ ಬರುತ್ತೆ. ದಲಿತ ಯುವತಿಯ ಮೇಲೆ ನಡೆದಿರುವಂತಹ ಹಲ್ಲೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿರುವಂತಹ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ದಲಿತ ಯುವತಿ ಮೇಲೆ ನಡೆದಿರುವಂತಹ ಹಲ್ಲೆಗೆ ಸಾಮಾಜಿಕ ಜಾಲತಾಣದಲ್ಲಿ. ಯಾಕಂದರೆ ಈ ಹಲ್ಲೆ ನಡೆಸಿದಂತಹ ಯಾಸ್ಮಿನನ್ನು ಬಂಧನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದರೆ ಹೀಗೆ ಈ ರೀತಿ ಏಕಾಏಕಿ ಹೊಡೆಯುವಂಥದ್ದು ತಪ್ಪು, ಆ ರೀತಿ ಹೊಡಿಲೇಬಾರ್ದು. ಯಾರಿಗೆ ಹಕ್ಕು ಇದೆ, ಇವರಿಗೆ ಬೇರೆಯವರಿಗೆ ಹೊಡೆಯುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ ದಲಿತ ಯುವತಿಯ ಮೇಲೆ ನಡೆದಿರುವಂಥ ಹಲ್ಲೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿರುವಂಥ ಆಕ್ರೋಶ. ತದನಂತರ ಯಾಸ್ಮಿನ್ ವಿರುದ್ಧ ಜಾತಿ ನಿಂದನೆ, ದಲಿತ ದೌರ್ಜನ್ಯ, ಹಲ್ಲೆ ಪ್ರಕರಣ ದಾಖಲಾಗುತ್ತೆ. ಯಾಸ್ಮಿನ್ ವಿರುದ್ಧ ಜಾತಿ ನಿಂದನೆ ಮಾಡಿರುವಂತಹ ಜೊತೆಗೆ ದಲಿತ ದೌರ್ಜನ್ಯ ಜೊತೆಗೆ ಹಲ್ಲೆ ಪ್ರಕರಣ ದಾಖಲಾಗುತ್ತೆ. ಉಡುಪಿ SP ಹರಿರಾಮ್ ಶಂಕರ್ ಅವರು, ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಭೇಟಿ ನೀಡ್ತಾರೆ. ಜೊತೆಗೆ ಲಕ್ಷ್ಮಿ ಅನ್ನುವಂತಹ ಯುವತಿಯ ಆರೋಗ್ಯವನ್ನು ಕೂಡ ವಿಚಾರಿಸ್ತಾರೆ, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ. ಹರಿರಾಮ್ ಶಂಕರ್ ಅವರ ಈ ಕೆಲಸಗಳು ಬಹಳಷ್ಟು ಇಷ್ಟ ಆಗುವಂಥದ್ದು. ಯಾಕಂದರೆ ಅವರು ಮಂಗಳೂರಿನಲ್ಲೂ ಕೂಡ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂಥ ಸಂದರ್ಭಗಳಲ್ಲಿ ಯಾವುದೇ ಘಟನೆಗಳು ನಡೆದಾಗ ಅಲ್ಲಿ ನೇರವಾಗಿ ಹೋಗಿ ಆ ಒಂದು ಘಟನೆಯ ವಿಚಾರವನ್ನು ತಿಳಿದುಕೊಳ್ತಾ ಇದ್ರು. ಜೊತೆಗೆ ಆರೋಪಿಗಳು
ತಪ್ಪಿತಸ್ಥರು ಯಾರಿದ್ದಾರೆ ಅಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಬಹಳಷ್ಟು ಫಾಸ್ಟಾಗಿ ಮಾಡ್ತಾಯಿದ್ರು. ಜೊತೆಗೆ ಜನಸ್ನೇಹಿಯಾಗಿರುವಂತಹ ಪೊಲೀಸಿಂಗನ್ನು ಅವರು ಮಾಡ್ತಾಯಿದ್ರು. ಅಟ್ ದ ಸೇಮ್ ಟೈಮ್ ಈ ಒಂದು ಪ್ರಕರಣದಲ್ಲೂ ಕೂಡ ಹರಿರಾಮ್ ಶಂಕರ್ ಅವರು SP ಅವರು ನೇರವಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ, ಆ ಮಹಿಳೆಯನ್ನು ವಿಚಾರಿಸಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ DYSPಗೆ ತನಿಖೆ ವಹಿಸಲಾಗಿದೆ. ಇನ್ನು ಈ ಪ್ರಕರಣದ ಬಗ್ಗೆ DYSP ಅವರು ತನಿಖೆ ನಡೆಸ್ತಾರೆ. ಇವೆಲ್ಲದರ ಜೊತೆಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆದ ಹೊತ್ತಲ್ಲೇ ಹರಿರಾಮ್ ಶಂಕರ್ ಅವರು SP ಅವರು ಈ ಬಗ್ಗೆ ಅಲರ್ಟ್ ಆಗಿ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ. ಅವರ ಈ ಒಂದು ಫಾಸ್ಟ್ ಆಗಿರುವಂತಹ ಸೇವೆಯನ್ನು ನಾವು ಯಾವತ್ತೂ ಕೂಡ ಮೆಚ್ಚಲೇಬೇಕು, ಶ್ಲಾಘಿಸಬೇಕು. ಯಾಕಂದರೆ ಇಂತಹ ಪೊಲೀಸ್ ಅಧಿಕಾರಿಗಳು ಯಾವಾಗ ಇಡ್ತಾರೆ ಆ ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಶಾಂತಿ ನೆಲೆಸುತ್ತೆ. ಜೊತೆಗೆ ಇಂತಹ ಅಹಂಕಾರಿಗಳು ಅಥವಾ ಪುಂಡ್ರಿಡ್ತಾರೆ ನೋಡಿ, ಇಂತಹ ಮೈಂಡ್ಸೆಟ್ಗಳು ಇಡ್ತಾರೆ, ಡೋಂಟ್ ಕೇರ್ ಅನ್ನುವಂಥ ಮೈಂಡ್ಸೆಟ್ಗಳಿಗೆ ಸ್ವಲ್ಪ ಭಯ ಮೂಡುತ್ತೆ. ಜೊತೆಗೆ ಸಮಾಜದಲ್ಲಿ ಶಾಂತಿ ನೆಲೆಸುತ್ತೆ ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಇವೆಲ್ಲದರ ಜೊತೆಗೆ ಈ ವಿಡಿಯೋ ವೈರಲ್ ಆದಾಗ ಬಹಳಷ್ಟು ಆಕ್ರೋಶ ಇತ್ತು. ಪೊಲೀಸವರು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಎಸ್, ಈ ವೈರಲ್ ಆದ ಬಳಿಕವೇ ನೇರವಾಗಿ ತಡ ಮಾಡದೆ ತ್ವರಿತಗತಿಯಲ್ಲಿ ನೇರವಾಗಿ ಉಡುಪಿಯ SP ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಹರಿರಾಮ್ ಶಂಕರ್ ಅವರು ಆ ಒಂದು ಭಾಗಕ್ಕೆ ಹೋಗ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ, ಆ ಘಟನೆ ನಡೆದಿರುವಂತಹ ಜಾಗಕ್ಕೆ ಹೋಗ್ತಾರೆ. ಸ್ವತಃ ಅವರು ಲಕ್ಷ್ಮಿ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಹ ಜಾಗಕ್ಕೂ ಹೋಗಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸ್ತಾರೆ. ಒಬ್ಬ ಜನಸ್ನೇಹಿಯಾಗಿರುವಂತಹ ಪೊಲೀಸರು ಹರಿರಾಮ್ ಶಂಕರ್ ಅವರು ನಮ್ಮ ಮಂಗಳೂರಿನಲ್ಲೂ ಕೂಡ ಇದ್ದರು, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಇದೀಗ ಅವರು ಉಡುಪಿಯಲ್ಲಿದ್ದಾರೆ. ಸೊ ಹಾಗಿದ್ದಾಗ ಅಲ್ಲೂ ಕೂಡ ನೇರವಾಗಿ ಈ ಘಟನೆ ನಡೆದಾಗ ತಡ ಮಾಡದೆ ಈ ಒಂದು ಘಟನೆಗೆ ನೇರವಾಗಿರುವಂಥ ಕ್ರಮವನ್ನು ಅವರು ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಮಾಧ್ಯಮಕ್ಕೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನಾಗಿದೆ ಆ ಘಟನೆ, ಏನು ವಿಚಾರ, ಯಾವ ಹಂತದಲ್ಲಿದೆ ತನಿಖೆ, ಯಾವ ಕೇಸ್ಗಳು ದಾಖಲಾಗಿದೆ, ಯಾಸ್ಮಿನ್ ಅನ್ನುವಂತಹ ಮಹಿಳೆಯ ಮೇಲೆ ಖುದ್ದು ಹರಿರಾಮ್ ಶಂಕರ್ ಅವರು ಮಾತಾಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಡುಪಿ ಜಿಲ್ಲೆ ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು SC/ST ಅಟ್ರಾಸಿಟೀಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರುವಾಗ, ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದರಲ್ಲಿ ಆರೋಪಿ ಆಗಿರುವಂಥ ಯಾಸ್ಮಿನ್ ಎಂಬವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದೇ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮೇಲೆ FIR ನಿನ್ನೆ ದಾಖಲಾಗಿದೆ. ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ, ಅದೇ ರೀತಿ ನೊಂದ ವ್ಯಕ್ತಿಗಳೊಟ್ಟಿಗೆ ನಾನು ಮಾತಾಡಿದ್ದೇನೆ. ಈ ಪ್ರಕರಣದಲ್ಲಿ ಇವತ್ತು ಆರೋಪಿಯಾಗಿರುವಂಥ ಯಾಸ್ಮಿನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು SC/ST ಅಟ್ರಾಸಿಟೀಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರುವಾಗ, ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದರಲ್ಲಿ ಆರೋಪಿ ಆಗಿರುವಂಥ ಯಾಸ್ಮಿನ್ ಎಂಬವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದೇ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮೇಲೆ FIR ನಿನ್ನೆ ದಾಖಲಾಗಿದೆ. ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ, ಅದೇ ರೀತಿ ನೊಂದ ವ್ಯಕ್ತಿಗಳೊಟ್ಟಿಗೆ ನಾನು ಮಾತಾಡಿದ್ದೇನೆ. ಈ ಪ್ರಕರಣದಲ್ಲಿ ಇವತ್ತು ಆರೋಪಿಯಾಗಿರುವಂಥ ಯಾಸ್ಮಿನ್ನು ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು SC/ST ಅಟ್ರಾಸಿಟೀಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರುವಾಗ, ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಾ ಇರುವಾಗ ಇದರಲ್ಲಿ ಆರೋಪಿ ಆಗಿರುವಂಥ ಯಾಸ್ಮಿನ್ ಎಂಬವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದೇ ರೀತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮೇಲೆ FIR ನಿನ್ನೆ ದಾಖಲಾಗಿದೆ. ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಇದು ಉಡುಪಿ ಜಿಲ್ಲಾ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಹರಿರಾಮ್ ಶಂಕರ್ ಅವರ ಮಾತುಗಳು. ನೇರವಾಗಿ ಈ ವಿಡಿಯೋ ವೈರಲ್ ಆದ ನಂತರ ಪೊಲೀಸ್ ಇಲಾಖೆ ಈ ಒಂದು ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ನೇರವಾಗಿ ಆ ಒಂದು ದೌರ್ಜನ್ಯಕ್ಕೊಳಗಾಗಿರುವಂತಹ ಮಹಿಳೆಯನ್ನು ಕೂಡ, ಅಂದರೆ ಯುವತಿ ಲಕ್ಷ್ಮಿಯನ್ನು ಕೂಡ ಭೇಟಿ ಮಾಡುತ್ತೆ, ಆರೋಗ್ಯವನ್ನು ವಿಚಾರಿಸುತ್ತೆ. ತದನಂತರ ಆ ಘಟನೆ ನಡೆದಿರುವಂಥ ಸ್ಥಳಕ್ಕೂ ಕೂಡ ಹೋಗಿ ಸ್ಥಳ ಪರಿಶೀಲನೆ ನಡೆಸಿ ಹಲ್ಲೆಗೈದಂತಹ ಆರೋಪಿಗಳ, ಅಂದರೆ ಮಹಿಳೆಯ ಬಂಧನ ಆಗುತ್ತೆ. 500 ರೂಪಾಯಿ ನೋಟನ್ನು ನೀಡಿದಂತಹ ಗ್ರಾಹಕಿ ಯಾಸ್ಮಿನ್, 500 ರೂಪಾಯಿ ಚಿಲ್ಲರೆ ಇಲ್ಲ, ಫೋನ್ಪೇ ಸಲಹೆ ನೀಡಿದಂತಹ ಸಿಬ್ಬಂದಿ ಲಕ್ಷ್ಮಿಯವರು. ಸೊ ಈ ನಿಟ್ಟಿನಲ್ಲಿ ಈ ಒಂದು ವಿಚಾರ ಮಾತಿಗೆ ಮಾತು ಬೆಳೆದು ಚಿಲ್ಲರೆ ಹಣದ ವಿಷಯದಲ್ಲಿ ಮೆಡಿಕಲ್ ಶಾಪ್ನ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿರುವಂತಹ ವಿಚಾರದ ಬಗ್ಗೆ ನೇರವಾಗಿ ಆರೋಪಿ ವಿರುದ್ಧ ಕುಂದಾಪುರ ಠಾಣೆಯಲ್ಲಿ ದಲಿತ ದೌರ್ಜನ್ಯ ಕೇಸ್ ದಾಖಲಾಗುತ್ತೆ. ಜೊತೆಗೆ ಆರೋಪಿ ಮಹಿಳೆ ಯಾಸ್ಮಿನ್ ಅವರ ಬಂಧನ ಆಗುತ್ತೆ. ಜೊತೆಗೆ ನ್ಯಾಯಾಲಯಕ್ಕೂ ಕೂಡ ಹಾಜರು ಮಾಡಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಉಡುಪಿ SP ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಮಾಹಿತಿಯನ್ನು ಕೊಡ್ತಾರೆ. ಜೊತೆಗೆ ಶಾಸಕರು ಗುರುರಾಜ್ ಗಂಟಿಹೊಳಿ ಅವರು
ಗುರುರಾಜ್ ಗಂಟಿಹೊಳಿ ಅವರು ಕೂಡ ಈ ಒಂದು ಘಟನೆಯನ್ನ ಕೇಳಿ ಗರಂ ಆಗಿದ್ದಾರೆ. ಜೊತೆಗೆ ಇಂದು ಘಟನಾ ಸ್ಥಳಕ್ಕೂ ಕೂಡ ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಭೇಟಿ ನೀಡ್ತಾರೆ. ಜೊತೆಗೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಪ್ಪಿತಸ್ಥ ಮಹಿಳೆಯನ್ನ ಪೊಲೀಸ್ ಇಲಾಖೆ 24 ಗಂಟೆಯೊಳಗೆ ಬಂಧಿಸಬೇಕು. ಒಂದು ವೇಳೆ ಕ್ರಮ ಆಗದಿದ್ದರೆ ಪ್ರತಿಭಟನೆ ಮಾಡ್ತೀವಿ, ಅಲ್ಲಿ ತನಕ ಇಲ್ಲಿಂದ ನಾನು ಕದಲುವುದಿಲ್ಲ ಎಂದು ಎಚ್ಚರಿಕೆಯನ್ನು ಕೂಡ ಗಂಟಿಹೊಳಿ ಅವರು ಶಾಸಕರು ನೀಡಿದರು. ಸೋಮವಾರ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ದಲಿತ ಮಹಿಳೆಗೆ ಯಾಸ್ಮಿನ್ ಎಂಬಾಕೆ ಬೈದು ಹಲ್ಲೆ ನಡೆಸಿದಂತಹ ವಿಡಿಯೋ ವೈರಲ್ ಆದ ನಂತರ ಇದೀಗ ಕುಂದಾಪುರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಕೂಡ ಅಲ್ಲಿಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಲಕ್ಷ್ಮಿ ಅವರ ಆರೋಗ್ಯವನ್ನು, ಜೊತೆಗೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಲಕ್ಷ್ಮಿ ಕಳ್ಸಕ್ಕೆ ಗುರುವಾಡದಲ್ಲಿ ಹೋಯ್ತಲ್ಲ, ನೀವು ನೀವು ಹೇಳ್ರೆ ಅದು ಮಾತ್ರ ಧೈರ್ಯ. ಲಕ್ಷ್ಮಿ ಪೆಟ್ರೋಲ್ ಕಡೆ ಗೊತ್ತಾ ಇಲ್ಲ, ಕಡೆ ಎಂತ ಮಾಡ್ತಪ್ಪ ಇಲ್ಲ ಇದು ಹೇಳ್ರೆ ನಾಳೆ ಹೆಣ್ಮಕ್ಳು ಹೆಂಗೆ ಹೇಳ್ತದಲ್ಲ, ಹೆಣ್ಮಕ್ಳು ಧೈರ್ಯ ಕೊಡೋದು ಬೇರೆ ಎಂತ ನಾವು ಕೇಳ್ತೇವೆ. ನಿನಗೆ ಧೈರ್ಯ ಬರ್ತದೆ, ಧೈರ್ಯ ಕೊಡೋದು ಎಷ್ಟು ಮಾಡ್ತಲ್ಲ. ನಮ್ಮ ರಾಜಕೀಯವರು ನಮ್ಮ ರಕ್ಷಣೆ ಬೇಕಾಗ್ತದೆ. ಹಾಗಾಗಿ ಈಗ ನಿಮ್ಮ ನಿಲುವು ಹೇಳ್ತಾರೆ ಇದರಲ್ಲಿ ದಲಿತ ಎರಡನೇ ಹುಡುಗಿ, ಹೌದು ಅದೇ ಒಂದು ಹುಡುಗಿ ಮರ್ಯಾದೆ ಮೇಲೆ ದುಡುವತ್ತಿಗೆ ಒಂದು ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ನೆಲೆಗೆ ಬೇರೆ ಬದಿಯರಲ್ಲಿ ಹೇಳೋದು ಬದಿಗೆ ನೀ ಅಂತ ಹಾರತಮ್ಮಂತ ಶಬ್ದ ನಿಂಗೆ ಅಂತ ಅಷ್ಟಪ್ಪ ಅನ್ಕೊಂಡು ಒಂದು ದುಡಿತ ಮಗುವಿಗೆ ಮರ್ಯಾದೆ ಇದ್ದಷ್ಟು ಬೇರೆ ಯಾರಿಗಿರೋ ಇಲ್ಲ ಇಲ್ಲ ಅವಳಿಗೆ ಮರ್ಯಾದೆ ಮೇಲೆ ಅಪ್ಪ ಅಮ್ಮನಿಗೋಸ್ಕರ ದುಡ್ಡು ಕೆಲಸ ಮಾಡೋದು. ಸೊ ಇದು ಅನ್ಯಾಯ ಇದೆ. ನಾವು ಅವಳಿಗೂ ಅದಕ್ಕೇಳಿ ಬರೀ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದ ನಿನಗೆ ಅನ್ಯಾಯ ಅದಕ್ಕೆ ನಿನಗೂ ನಾಳೆ ಲಕ್ಷ್ಮಿ ಕಳ್ಸಕ್ಕೆ ಗುರುವಾಡದಲ್ಲಿ ಹೋಯ್ತಲ್ಲ, ನೀವು ನೀವು ಹೇಳ್ರೆ ಅದು ಮಾತ್ರ ಧೈರ್ಯ. ಲಕ್ಷ್ಮಿ ಪೆಟ್ರೋಲ್ ಕಡೆ ಗೊತ್ತಾ ಇಲ್ಲ, ಕಡೆ ಎಂತ ಮಾಡ್ತಪ್ಪ ಇಲ್ಲ ಇದು ಹೇಳ್ರೆ ನಾಳೆ ಹೆಣ್ಮಕ್ಳು ಹೆಂಗೆ ಹೇಳ್ತದಲ್ಲ, ಹೆಣ್ಮಕ್ಳು ಧೈರ್ಯ ಕೊಡೋದು ಬೇರೆ ಎಂತ ನಾವು ಕೇಳ್ತೇವೆ. ನಿನಗೆ ಧೈರ್ಯ ಬರ್ತದೆ, ಧೈರ್ಯ ಕೊಡೋದು ಎಷ್ಟು ಮಾಡ್ತಲ್ಲ. ನಮ್ಮ ರಾಜಕೀಯವರು ನಮ್ಮ ರಕ್ಷಣೆ ಬೇಕಾಗ್ತದೆ. ಹಾಗಾಗಿ ಈಗ ನಿಮ್ಮ ನಿಲುವು ಹೇಳ್ತಾರೆ ಇದರಲ್ಲಿ ದಲಿತ ಎರಡನೇ ಹುಡುಗಿ, ಹೌದು ಅದೇ ಒಂದು ಹುಡುಗಿ ಮರ್ಯಾದೆ ಮೇಲೆ ದುಡುವತ್ತಿಗೆ ಒಂದು ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ನೆಲೆಗೆ ಬೇರೆ ಬದಿಯರಲ್ಲಿ ಹೇಳೋದು ಬದಿಗೆ ನೀ ಅಂತ ಹಾರತಮ್ಮಂತ ಶಬ್ದ ನಿಂಗೆ ಅಂತ ಅಷ್ಟಪ್ಪ ಅನ್ಕೊಂಡು ಒಂದು ದುಡಿತ ಮಗುವಿಗೆ ಮರ್ಯಾದೆ ಇದ್ದಷ್ಟು ಬೇರೆ ಯಾರಿಗಿರೋ ಇಲ್ಲ ಇಲ್ಲ ಅವಳಿಗೆ ಮರ್ಯಾದೆ ಮೇಲೆ ಅಪ್ಪ ಅಮ್ಮನಿಗೋಸ್ಕರ ದುಡ್ಡು ಕೆಲಸ ಮಾಡೋದು. ಸೊ ಇದು ಅನ್ಯಾಯ ಇದೆ. ನಾವು ಅವಳಿಗೂ ಅದಕ್ಕೇಳಿ ಬರೀ ನಮಗೆ ನಾವು ರಾಜಕೀಯದವರು ಬಂದು ರಾಜಕೀಯ ಮಾಡೋಕೆ ಬಂದಿದ್ದ ನಿನಗೆ ಅನ್ಯಾಯ ಅದಕ್ಕೆ ನಿನಗೂ ನಾಳೆ ಲಕ್ಷ್ಮಿ ಕಳ್ಸಕ್ಕೆ ಗುರುವಾಡದಲ್ಲಿ ಹೋಯ್ತಲ್ಲ, ನೀವು ನೀವು ಹೇಳ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದಲಿತ ಹೋರಾಟಗಾರರು ಗೋಪಾಲಕೃಷ್ಣ ನಾಡ್ ಅವರಿದ್ದಾರೆ. ಗೋಪಾಲ ಸರ್ ನಮಸ್ತೆ ಸರ್. ಗೋಪಾಲ ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ಕೇಳಿಸ್ತಾ ಇದೆ ಹಲೋ ಹೇಳಿ ಸರ್. ಕೇಳಿಸ್ತಾ ಇದೆ ಹೇಳಿ ಸರ್. ಹಲೋ ಹಲೋ ಕೇಳಿಸ್ತಾ ಇದೆ. ಹಲೋ ಗೋಪಾಲ್ ಸರ್ ಧ್ವನಿ ಕೇಳ್ತಾ ಇದೆಯಾ? ಹಾ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಹಲೋ 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 ಸರ್ ಕೇಳಿಸ್ತಾ ಇದೆ ಹೇಳಿ. ಹಲೋ 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 ಸರ್ ಕೇಳಿಸ್ತಾ ಇದೆ. ಹಲೋ 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 ಕೇಳಿಸ್ತಾ ಇದೆ ಸರ್ ಹೇಳಿ. ಹಲೋ ಹಲೋ
ಜೊತೆಗೆ ಕ್ಷಮಿಸಿ, ಗೋಪಾಲಕೃಷ್ಣ ನಾಡವರು ದಲಿತ ಹೋರಾಟಗಾರರು, ಅವರ ಜೊತೆ ನಾನು ಮಾತಾಡಬೇಕಾಗಿತ್ತು. ಕರೆಯನ್ನು ಕನೆಕ್ಟ್ ಮಾಡಿದ್ರೆ ನಮ್ಮಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ, ಅವರ ವಾಯ್ಸ್ ಕೇಳ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂಸಿಂದ ಅವರ ಧ್ವನಿ ಕೇಳ್ತಾ ಇಲ್ಲ ಸರಿಯಾಗಿ. ಹಾಗಿದ್ದಾಗ ಕ್ಷಮಿಸಿ ಆ ಒಂದು ವಿಚಾರದಲ್ಲಿ ಗೋಪಾಲಕೃಷ್ಣ ನಾಡವರು. ಇವೆಲ್ಲದರ ಜೊತೆಗೆ ಅಂತೂ ಇಂತೂ ಈ ಒಂದು ಪ್ರಕರಣದಲ್ಲಿ ದಲಿತ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ ಯಾಸ್ಮಿನ್ ಅನ್ನುವಂತಹ ಮಹಿಳೆಯ ಮೇಲೆ. ಯಾಕೆಂದರೆ ದಲಿತ ಯುವತಿ ತನ್ನ ಕಾಲ ಮೇಲೆ ತಾನು ಬದುಕಬೇಕು, ಜೀವನ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಂತಹ ಮೆಡಿಕಲ್ ಸಿಬ್ಬಂದಿ ಲಕ್ಷ್ಮಿ ಅವರಿಗೆ ಹಲ್ಲೆಯನ್ನು ಮಾಡಿದಂತಹ ಯಾಸ್ಮಿನ್ ಅವರು ಬಂಧನಕ್ಕೊಳಗಾಗ್ತಾರೆ. ಅವರನ್ನು ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಜೊತೆಗೆ ಅವರ ಮೇಲೆ ದಲಿತ ದೌರ್ಜನ್ಯ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಸೊ ಹಾಗಿದ್ದಾಗ ಪೊಲೀಸರಿಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಅವರು ತಡ ಮಾಡದೆ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ. ಸೊ ಹಾಗಿದ್ದಾಗ ನೇರವಾಗಿ ಇಲ್ಲಿ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಜೊತೆಗೆ ಪೊಲೀಸರು ಅವರ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಆರೋಪಿ ಮಹಿಳೆ ಯಾಸ್ಮಿನ್ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಜೊತೆಗೆ ಈ ರೀತಿ ಯಾರ್ಯಾರೋ ಮಕ್ಕಳಿಗೆ ಯಾರ್ಯಾರಿಗೋ ಸಾರ್ವಜನಿಕವಾಗಿ ಈ ರೀತಿ ಬೈಯುವಂಥದ್ದು, ಅವಾಚ್ಯ ಶಬ್ದಗಳನ್ನು ನಿಂದಿಸುವಂಥದ್ದು, ಹೊಡೆಯುವಂಥದ್ದು ಯಾರು ರೈಟ್ಸ್ ಕೊಟ್ಟಿದ್ದಾರೆ ಇವ್ರುಗಳಿಗೆ? ಯಾರು ಹಕ್ಕು ಕೊಟ್ಟಿದ್ದಾರೆ? ಯಾರು ರೈಟ್ಸ್ ಕೊಟ್ಟಿದ್ದಾರೆ ಅನ್ನೋಂಥ ಪ್ರಶ್ನೆ. ಇಂತಹ ವಿಕೃತ ಮನಸ್ಥಿತಿಗಳು ಕೊನೆಯಾಗಬೇಕು. ಇಂತಹ ಅಹಂಕಾರದ ಮೈಂಡ್ಸೆಟ್ಗಳು ನಿಲ್ಲಬೇಕು. ಇದೇ ವಿಚಾರ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡ ನ್ಯೂಸ್ 24/7.